ನಂತರ ಮತ್ತೊಮ್ಮೆ ನಡೆಲಾ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಓಕೆ, ಕೂರ್ಮಾ ರೆಡಿಯಾಗಿ ಇದೆ. ಇನ್ನು ನೆಕ್ಸ್ಟ್ ಪಾನಕ ಸಬ್ಜಾ ಪಾನಕ. ಓಕೆ, ಸಬ್ಜಾ ಪಾನಕ. ನೀವು ಪಾನಕ ಕುಡಿದಿರ್ತೀರಿ, ಅದಕ್ಕೆ ಸ್ವಲ್ಪ ನಾನು ಡಿಫ್ರೆಂಟ್ ಆಗಿ ಇದು ಸಬ್ಜಾ ಹಾಕಿ ಟ್ರೈ ಮಾಡಿದೆ. ಸೊ ಇದು ಕೂಡ ನಿಮ್ಮದೇ ನನಗೆ ಓಕೆ ಆಯಿತು. ಟ್ರೈ ಮಾಡಿ ಹೇಗೆ ಆಗ್ತದೆ ನೋಡಿ. ಮೊದಲಿಗೆ ಹೇಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೇಡಮ್? ನನಗೆ ಒಂದು ಸಣ್ಣ ಪಾತ್ರೆ ಬೇಕು. ಓಕೆ, ಗ್ಯಾಸ್ ಆನ್ ಮಾಡ್ಕೊಳ್ಳೋ. ಹೌದು, ಇದಕ್ಕೊಂದು ಅರ್ಧ ಗ್ಲಾಸ್ ನೀರು ಹಾಕೊಳ್ಬೇಕು. ಅರ್ಧ ಗ್ಲಾಸ್ ಹಾಕಿ ಸಾಕ? ಹಾಂ, ಸ್ವಲ್ಪ ಸಾಕು. ಸ್ವಲ್ಪ ಗ್ಯಾಸ್ ಫಾಸ್ಟ್ ಮಾಡುವ. ಇದಕ್ಕೆ ಶುಂಠಿ, 1 ಇಂಚು ಶುಂಠಿ ನಾನು ಸ್ವಲ್ಪ ಕಟ್ ಮಾಡಿದ್ದೇನೆ. ಓಕೆ, ಶುಂಠಿ ಹಾಕಿ ಪಾನಕ ಇದೆಲ್ಲ ಕೋಲ್ಡ್ಗೆಲ್ಲ ಅದಕ್ಕೂ ಒಳ್ಳೇದಾಗ್ತದೆ. ಅದಕ್ಕೆ ಹೇಳಿದೆ, ಈಗ ಬೇಸಿಗೆಗೂ ಆಗ್ತದೆ, ಮಳೆಗೂ ಆಗ್ತದೆ ಅಂತ. ಹಾಗೆ ಈಗ ಹೇಗೂ ವೆದರ್ ಸ್ವಲ್ಪ ಚೇಂಜ್ ಆಗ್ತಾ ಬಂತು. ಸೊ ಚೇಂಜ್ ಆಗ್ತಾನೆ ಇರುತ್ತೆ. ಒಂದ್ಸಲ ಮಳೆ ಬರುತ್ತೆ, ಇನ್ನೊಂದ್ಸಲ ಶೆಕೆ ಆಗುತ್ತೆ. ಒಂದು 5-6 ಎಸಳು ಪುದೀನ. ಇದು ಕರಿಮೆಣಸು ನಾನು ಪುಡಿ ಮಾಡಿದ್ದೇನೆ, ಪ್ಯಾಕೆಟ್ ಹುಡಿ ಅಲ್ಲ ಇದು, ನಾವೇ ಡೈರೆಕ್ಟ್ ಆಗಿ ಕರಿಮೆಣಸನ್ನು ಹುಡಿ ಮಾಡಿದ್ದೇನೆ. ಅದು 1 ಸ್ಪೂನಷ್ಟು ಹಾಕುವ. ಸೊ ಪುದೀನ ಕೂಡ ಹಾಕ್ತಾ ಇದೆ. ಹೌದೌದು. ಇದು ಸ್ವಲ್ಪ ಕುದೀಲಿ. ಸೊ ಇದು ಸ್ವಲ್ಪ ನಮ್ಮದು ಆಯುರ್ವೇದಿಕ್ ಆ ಥರ ಕೂಡ ಆಗುತ್ತೆ. ಇದು ಪಾನಕ್ಕೆಲ್ಲ ದೇವಸ್ಥಾನ ಅದರ ಆರಾಮ ಈಗನೇ ಬರ್ತಾ ಇದೆ. ಹೌದು, ಕುದಿವಾಗಲೇ. ಸೊ ನಮ್ದು ಅಂದ್ರೆ ಈ ಫಂಕ್ಷನ್ಸ್ಗೆಲ್ಲ, ಈ ದೇವರ ಪೂಜೆ ಎಲ್ಲ ಪಾನಕ ಮಾಡ್ತಾರೆ. ಅದು ಸ್ವಲ್ಪ ಖಾರ ಇರ್ತದೆ. ಅದಕ್ಕೆ ಇವತ್ತು ಸ್ವಲ್ಪ ನಾವು ಸ್ವೀಟ್ ಜಾಸ್ತಿ ಮಾಡುವ. ನಿಮಗೆ ಸ್ವೀಟ್ ಅಂದ್ರೆ ಕೂಡ ಹೌದು. ಇದು ನೋಡಿ, ಕುದಿಯುವಾಗಲೇ ಪೆಪ್ಪರ್ ಶುಂಠಿದ್ದು ಪರಿಮಳ ಬರ್ತಾ ಇದೆ. ಸೊ ಇದು ಚೆನ್ನಾಗಿ ಕುದಿಬೇಕು. ಹೌದು, ಅದು ಶುಂಠಿದ್ದು ಎಲ್ಲ ರಸ ಬಿಡಬೇಕು. ಕೆಲವರು ಇದನ್ನು ಮಿಕ್ಸಿ ಮಾಡ್ತಾರೆ, ಮಿಕ್ಸಿ ಮಾಡಿ ಡೈರೆಕ್ಟ್ ಹಾಕ್ತಾರೆ, ಹಾಗೇನೂ ಹಾಕ್ಬಹುದು. ಡೈರೆಕ್ಟ್ ಆಗಿ ಹೌದು. ಒಂದು ಚೂರು ಸಾಲ್ಟ್ ಹಾಕುವ. ಕೆಲವೊಬ್ರು ಇದಕ್ಕೆ ತುಳಸಿ ಹಾಕ್ತಾರೆ, ಎಲೆ ಕೂಡ ಅದು ರಸ. ತುಳಸಿ ನಾನು ಪುದೀನ ಹಾಕಿದೆ, ತುಳಸಿನೂ ಹಾಕ್ಬೋದು. ಸ್ವಲ್ಪ ಮಿಂಟ್ ಫ್ಲೇವರ್ ಬರಲಿ ಅಂತ. ಈಗ ಗ್ಯಾಸ್ ಸ್ವಲ್ಪ ಸ್ಲೋ ಮಾಡಿ ನಾವು ಬೆಲ್ಲ ಹಾಕುವ. ಓಕೆ, ಬೆಲ್ಲ ನೋಡ್ಕೊಂಡು ಹಾಕಬೇಕು, ಸಿಹಿ ಖಾರ ಎಲ್ಲ. ಖಾರ ಸಿಹಿ ಮಿಕ್ಸ್ ಆಗುವಾಗ ಚೆನ್ನಾಗಿ. ಹೌದು, ಪೆಪ್ಪರ್ ಇದು ಟೇಸ್ಟ್ ಕೂಡ ಬರ್ತದೆ. ಈಗ ಗ್ಯಾಸ್ ಆಫ್ ಮಾಡಿ. ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿ ಸಾಕು, ನಮಗೆ ಕುದಿದಿದೆ ಅದು ಸಾಕು. ಈಗ ಸ್ವಲ್ಪ ಬೆಲ್ಲ ಹಾಕಿದ್ದೇನೆ ನಾನು, ಮತ್ತೆ ನಾವು ನೋಡಿಕೊಂಡು ಬೇಕಾದರೆ ಅದು ಹೇಗೂ ಉಡಿ ಬೆಲ್ಲ. ಈಗ ಇದನ್ನು ಸೋಸುವ. ಓಕೆ, ಸೊ ಇಷ್ಟು ಮಾಡಿ ಡೈರೆಕ್ಟ್ ಆಗಿ ಇಲ್ಲ, ಅದಕ್ಕಿನ್ನು ಇದು ಲೆಮನ್ ಜ್ಯೂಸ್ ಎಲ್ಲ ಹಾಕ್ಲಿಕ್ಕಿದೆ. ಓಕೆ, ನನಗೆ ಸ್ವಲ್ಪ ನೀರು ಬೇಕು. ಸೊ ಅದಕ್ಕೇನೆ ಹಾಕೊಳ್ಳಿ. ಹೌದು, ಇದಕ್ಕೇನೆ ಹಾಕಿ ಸಾಕ? ಬೇಕು ಇನ್ನು ನೀರು ನಮಗೆ. ಈಗ ಇದು ಜ್ಯೂಸ್ ರೆಡಿ ಆಗ್ತಾ ಇದೆ, ಇನ್ನು ಸ್ವಲ್ಪ ನೀರು ನಮಗೆ ಬೇಕು. ಸಾಕು ಸಾಕು, ಅಷ್ಟು ಸಾಕು. ಈಗ ನೋಡಿ, ಇದು ಲಿಂಬು ರಸ 2 ಸ್ಪೂನು ಲಿಂಬು ರಸ ಹಾಕಿದ್ದೇನೆ. ಈಗ ನಮ್ಮ ಸಬ್ಜಾ. ಓಕೆ, ಸೊ ಇದರಲ್ಲಿ ಹುಳಿ, ಖಾರ, ಸ್ವೀಟ್ನೆಸ್, ಸಿಹಿ ಎಲ್ಲ ಮಿಕ್ಸ್ ಆಗಿದೆ ನೋಡಿ. ಈಗ ಸಬ್ಜಾ ಹಾಕಿದೆ. ಈಗ ನೀವು ನಿಮಗೆ ಖಾರ ಸಿಹಿ ಎಲ್ಲ ನೋಡಿ, ಖಾರ ಹಾಕುವಾಗಿಲ್ಲ, ಸಿಹಿ ನೀವು ಬೆಲ್ಲ ಆ್ಯಡ್ ಮಾಡ್ಬೋದು. ಸೊ ಸ್ವಲ್ಪ ಸ್ವೀಟ್ನೆಸ್ ಬೇಕಿದ್ರೆ ಬೆಲ್ಲ ಹಾಕ್ಬೋದು. ಖಾರ ಆಲ್ರೆಡಿ ಇರ್ತದೆ, ಅದು ಪೆಪ್ಪರ್ ಹಾಕಿದ್ದೇವಲ್ಲ, ಮತ್ತೆ ಶುಂಠಿನೂ ಇದೆ, ಶುಂಠಿ ರಸ ಕೂಡ ಇದೆ. ಸೊ ನಿಂಬೆ ರಸ ಇದೆ. ಈಗ ನಮ್ಮದು ಸಬ್ಜಾ ಪಾನಕ ರೆಡಿ ಆಗಿದೆ. ಸರ್ವ್ ಮಾಡ್ಕೊಳ್ಳುವ. ಸೊ ಚಿಲ್ ಮಾಡಿ ಕೂಡ ಕುಡಿಬಹುದು ಇದನ್ನು. ಹೌದು ಹೌದು. ಸಬ್ಜಿ ಹಾಕಿ ನೋಡ್ಲಿಕ್ಕೇನು ಚೆನ್ನಾಗಿ ಕಾಣ್ತಾ ಉಂಟು. ಹೌದು, ನೀವು ಇದನ್ನು ಕೋಲ್ಡ್ ಮಾಡಿ ಕುಡಿಬಹುದು.
ಸೊ ಮನೆಗೆ ಗೆಸ್ಟ್ ಬಂದ್ರೆ ಒಂದೇ ತರ ಜ್ಯೂಸ್ ಮಾಡಿ ಕೊಡೋ ಬದಲು ಈ ತರ ಎಲ್ಲ ಸ್ಪೆಷಲ್ ಹೌದು ಮಾಡಿ ಈಗ ವೆದರ್ ಎಲ್ಲ ಚೇಂಜ್ ಆಗುವಾಗ ಇಂಥದ್ದೆಲ್ಲ ಒಳ್ಳೇದು. ಸ್ವಲ್ಪ ಹೆಲ್ದಿ ಕೂಡ ಆಗಿರುತ್ತೆ. ಹೌದು ಸೊ ನಮಗೆ ಕೂಡ ನಾವು ಕುಡಿಯುವಾಗ ಕೂಡ ಈ ರೀತಿ ಮಾಡಿ. ಹೌದು, ನಮ್ಮ ಸಬ್ಜಾ ಪಾನಕ ರೆಡಿ ಆಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಟೇಸ್ಟ್ ಮಾಡ್ಕೊಳ್ಳುವ. ನೋಡಿದ್ರಲ್ಲ ವೀಕ್ಷಕರೇ, ಸಬ್ಜಾ ಪಾನಕ ನಿಮಗೆ ಕೂಡ ಮಾಡ್ಕೊಳ್ಬೇಕಾ? ಹಾಗಾದರೆ ನೋಡ್ಕೊಂಡು ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಸಬ್ಜಾ ಪಾನಕ ತಯಾರಿಸುವ ವಿಧಾನ: ಮೊದಲಿಗೆ ಅರ್ಧ ಲೋಟದಷ್ಟು ನೀರಿಗೆ ಶುಂಠಿ ತುರಿ 6ರಿಂದ 8 ಎಲೆ ಪುದೀನ, ಕರಿಮೆಣಸಿನ ಪುಡಿ ಅರ್ಧ ಚಮಚದಷ್ಟು ಹಾಕಿ ಕುದಿಸಿ. ಕುದಿ ಬಂದ ನಂತರ 1/4 ಚಮಚದಷ್ಟು ಉಪ್ಪು, ಬೆಲ್ಲ ರುಚಿಗೆ ಅನುಸಾರವಾಗಿ ಹಾಕಿ ಕುದಿಸಿ. ನಂತರ ಈ ಮಿಶ್ರಣವನ್ನು ಸೋಸಿಕೊಂಡು ಬೇಕಾಗುವಷ್ಟು ನೀರು, 2 ಚಮಚದಷ್ಟು ನಿಂಬೆ ರಸ, ನೆನೆಸಿದ ಕಾಮಕಸ್ತೂರಿ ಬೀಜ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ಆರೋಗ್ಯಭರಿತ ಸಬ್ಜಾ ಪಾನಕ ಸವಿಯಲು ಸಿದ್ಧ. ಸೊ ಕೂರ್ಮಾ ರೆಡಿ ಇದೆ, ಪ್ಲಸ್ ನಮ್ಮದು ಸಬ್ಜಾ ಪಾನಕ ಕೂಡ ರೆಡಿ ಆಗಿದೆ. ಮೊದಲಿಗೆ ಪೂರಿ ಜೊತೆ ಕೂರ್ಮಾ ಟೇಸ್ಟ್ ಮಾಡ್ಕೊಳ್ಳುವ. ನೀವು ಕೂಡ ಮಾಡಿ ಮೇಡಮ್. ಪೂರಿ ಕೂಡ ತಂದಿದ್ದೀರಿ. ಚೆನ್ನಾಗಿ ಬಂದಿದೆ ಟೇಸ್ಟ್. ಹೀಗೇನು ಟೇಸ್ಟ್ ಮಾಡ್ಕೊಳ್ಳೋ. ಸೂಪರ್ಬ್ ಆಗಿದೆ. ಅಂದರೆ ಕ್ಯಾಶ್ಯೂ ಎಲ್ಲ ಹಾಕಿದ್ದೀರಿ, ಪ್ಲಸ್ ಅಂದರೆ ಚಕ್ಕೆ ಆಗಿರ್ಬೋದು, ಲವಂಗ ಎಲ್ಲ ಫ್ಲೇವರ್ಸ್ ಸಿಗ್ತಾ ಉಂಟು. ಅದನ್ನು ಖಂಡಿತವಾಗಿ ಟ್ರೈ ಮಾಡಬೇಕು. ಅದು ಕೂಡ ಚಪಾತಿ ಮತ್ತು ಪೂರಿಗೆ ಸೂಪರ್ಬ್ ಆಗುತ್ತೆ. ಒಳ್ಳೆ ಕಾಂಬಿನೇಷನ್, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಈಗ ಪಾನಕ, ಸಬ್ಜಾ ಪಾನಕ ನೀವು ಕೂಡ ಟೇಸ್ಟ್ ಮಾಡ್ಕೊಳ್ಳಿ ಮಾಡಿ. ಆಹಾ, ಪೆಪ್ಪರ್ ಇದು ಫ್ಲೇವರ್ ಬರ್ತಾ ಉಂಟು. ಅದು ಕೂಡ ಇಲ್ಲಿ ಕೂಡ ಒಳ್ಳೆ ಇದು ಸ್ಪೈಸಿನೆಸ್ ಇದೆ, ತುಂಬ ಚೆನ್ನಾಗಾಗಿದೆ ಮೇಡಮ್. ಅದು ಕೂಡ ಮಿಂಟ್ ಕೂಡ ಅದಕ್ಕೆ ಆ್ಯಡ್ ಮಾಡಿದ್ದೀರಿ, ಅದರ ಬದಲು ತುಳಸಿದು ಎಲೆ ಕೂಡ ಹಾಕ್ಕೊಳ್ಬೋದು. ಒಳ್ಳೆ ಫ್ಲೇವರ್ ಕೊಡ್ತಾ ಉಂಟು, ಸೂಪರ್ಬ್ ಆಗಿದೆ. ಇನ್ನು ಚಿಲ್ ಮಾಡಿ ಕುಡಿದ್ರೆ ಅಂತೂ ಸೂಪರ್ಬ್ ಆಗಿರುತ್ತೆ. ಒಳ್ಳೆ ಡಿಶ್. ಎರಡು ಕೂಡ ನಿಮ್ಗೆ ಹೇಗೆ ಅನ್ನಿಸ್ತು ನಮ್ಮ ಜೊತೆ ಇವತ್ತು ಕಿಚನಲ್ಲಿ? ದಿನಕ್ಕೊಂದು ಟ್ರೈ ಮಾಡ್ತಾ ಇರ್ತೇನೆ ಮನೆಯಲ್ಲಿ ಎಕ್ಸ್ಪರಿಮೆಂಟ್ ಮಾಡುದು. ನಿಮಗೆ ಅದೇ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ ತುಂಬಾನೇ. ಓಕೆ, ನಿಮಗೆ ನಡೆಲ ಪ್ರೀಮಿಯಂ ರಿಫೈನ್ಡ್ ಆಯಿಲ್ ಕಡೆಯಿಂದ ಈ ಗಿಫ್ಟ್ ವಾಚ್. ಥ್ಯಾಂಕ್ ಯು. ಸಂತೋಷ್ ರೈಸ್ ಮಿಲ್ಸ್ ವತಿಯಿಂದ ಈ ಕಾಣಿಕೆ. ಥ್ಯಾಂಕ್ ಯು. ನಾನಾ ಮಸಾಲ ಇವರ ಕಡೆಯಿಂದ ಈ ಕಾಣಿಕೆ. ಇನ್ನಷ್ಟು ಡಿಶನ್ನು ಮನೆಯಲ್ಲಿ ಟ್ರೈ ಮಾಡ್ತಾ ಇರಿ, ಇಲ್ಲಿ ಕೂಡ ಹಾಗೇನೆ ಬಂದು ಮಾಡ್ತಾ ಇರಿ. ಓಕೆ, ಥ್ಯಾಂಕ್ ಯು ಮೇಡಮ್. ಇದಂತೂ ಪೆಪ್ಪರ್ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿತ್ತು ಇವತ್ತಿನ ಸಬ್ಜಾ ಪಾನಕ. ಅದರ ಜೊತೆ ಪೂರಿ ಜೊತೆ ಸವಿಯಲು ನಮ್ಮದು ಕೂರ್ಮಾ ಅಂತೂ ಇನ್ನಷ್ಟು ತುಂಬಾ ಚೆನ್ನಾಗಿತ್ತು. ಸೊ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.